ಸಿದ್ಧಿದಾಯಕ ಬುದ್ಧಿಪ್ರದಾಯಕ ವಿಘ್ನನಾಶಕ ವಿನಾಯಕ ದೇವರನ್ನು ಸುಗಿತೊಂದು ತುಳುನಾಡದ ಮಾತಾ ದೈವ ದೇವರಿಗೂ ತರೆ ತಗ್ಗಾದು ಮಾತೆರಗಲ ಗೌರಿ ಗಣೇಶ ಪರ್ಬದ ಹಾರ್ದಿಕ ಶುಭಾಶಯಲು. ಇನಿ ಗೌರಿ ಗಣೇಶ ಪರ್ಬದ ಈ ಪೊರ್ಲಗಂಟದ ಲೇಸಿಡು ಜಗದೀಶ್ ಆಚಾರ್ಯ ಪುತ್ತೂರು ಮೆರ್ನ ಸಾರಥ್ಯಡು ಕರಾವಳಿ ಕರ್ನಾಟಕದ ಪೊಗರ್ತಿದ ಗಾಯಕ ಗಾಯಕಿ ಅಂಚನೆ ವಾದಕ ವೃಂದ ನಿಕ್ಲೆಗಾದು ಭಾರತದ ಗಾನಗಂಧರ್ವ ಪದ್ಮವಿಭೂಷಣ ಡಾಕ್ಟರ್ KJ ಯೇಸುದಾಸ್ ಪಂತಿನ ಮಧುರ ಗೀತೆಲು ನಿಕ್ಲೆಗಾದು ಪ್ರೆಸೆಂಟ್ ಮಲ್ತುಂದುಲ್ಲ. ಈ ಒಂಜಿ ಕಾರ್ಯಕ್ರಮ ತುಳುನಾಡು ಪುಟ್ಟದು ಒಮಾನ್ ದೇಶಡು ನೆಲೆಯಾಯಿನ ಒಮಾನ್ ತುಳುವೇರ್ ಅರ್ಪಿಸಾವನ ಈ ಒಂಜಿ ಕಾರ್ಯಕ್ರಮಗೂ ಮಾತೆರೆಗ್ಲ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮ ಶುರು ಮಲ್ಪರೆದುಂಬು ಒಮಾನ್ ತುಳುವೇರ್ ನಮ್ಮ ತುಳುನಾಡದ್ದು ಒಮಾನ್ಗೆ ಪೋದು ಅಲ್ಪ ನಮ್ಮ ತುಳು ಭಾಷೆ ಉರಿಪಾವಡು ಬುಲೆಪಾವಡು ಪಂಪಿನಂಚಿನ ಒಂಜಿ ಆಲೋಚನೆಡು ಒಮಾನ್ ತುಳುವೇರು ಅವೇತೋ ಕಾರ್ಯಕ್ರಮಲೇನು ಮಲ್ತೊಂದುಲ್ಲೆರು. ಇನಿ ಈ ಒಂಜಿ ಕಾರ್ಯಕ್ರಮ ವಿಶ್ವವ್ಯಾಪಿ ಡೈಜಿವರ್ಲ್ಡ್ ಚಾನಲ್ದ ಮುಖಾಂತರ ಪ್ರಸಾರ ಆವೊಂದುಂಡು. ಮಾತಾ ತುಳುವೇರು ಅಂಚನೆ ಮಾತಾ ಕನ್ನಡಿಗರಿಗೆ ರೀಚ್ ಆವಡು ಪಂಪಿನ ಉದ್ದೇಶಡು ನನ್ನ ದುಂಬುಗು ಯಾನು ಕನ್ನಡ ಬೊಕ್ಕ ತುಳು ರೆಡ್ ಲ್ಯಾಂಗ್ವೇಜ್ಡ್ ನಿರೂಪಣೆ ಮಲ್ಪೆ. ಲಾಕ್ಡೌನ್ ಬಂದ ನಂತರ ನಮ್ಮೆಲ್ಲರ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಲೈಫ್ ಸ್ಟೈಲ್ ಅನ್ನೋದು ಸಾಕಷ್ಟು ಚೇಂಜ್ ಆಗಿದೆ. ಪ್ರತಿ ವರ್ಷ ಅಷ್ಟಮಿ ಚೌತಿ ಬಂತು ಅಂತ ಹೇಳಿದರೆ ಅದೆಷ್ಟೋ ಸಂಭ್ರಮ. ಊರಲ್ಲಿ ಪ್ರತಿ ಏರಿಯಾದಲ್ಲಿ ಕೂಡ ಸಾಕಷ್ಟು ಗಣೇಶೋತ್ಸವ ಅಷ್ಟಮಿಯ ಸೆಲೆಬ್ರೇಷನ್ಸ್ ನಡೀತಾ ಇರ್ತಿತ್ತು. ನಾವೆಲ್ಲ ಹೋಗ್ತಾ ಇದ್ವಿ, ಮನೆಯಲ್ಲಿ ಸಂಭ್ರಮ, ಮನೆ ಹೊರಗಡೆ ಕೂಡ ಸಡಗರ ಸಂಭ್ರಮ ತುಂಬಿರ್ತಾ ಇತ್ತು. ಬಟ್ ಈ ವರ್ಷ ಎಲ್ಲ ವರ್ಷದ ಹಾಗಲ್ಲ. ನಮ್ಮ ಬದುಕಿನ ಪುಟಗಳಲ್ಲಿ 2020 ಅನ್ನೋವಂಥ ಒಂದು ವರ್ಷ ಇಲ್ಲವೇ ಇಲ್ಲ ಅಂತ ನಾವು ಯೋಚನೆ ಮಾಡಬೇಕು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಬಟ್ ಈ ವರ್ಷ ಮನೆಯಲ್ಲೇ ನೀವು ಆಚರಿಸ್ತಾ ಇದ್ದೀರಾ, ನಿಮ್ಮ ಮನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಲುಪಿಸಬೇಕು ಅನ್ನೋವಂಥ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ಒಮಾನ್ ತುಳುವೇರ್ನ ಸಂಚಾಲಕರಾದ ಶ್ರೀ ರಮಾನಂದ್ ಶೆಟ್ಟರು ಒಂದು ಆಲೋಚನೆ ಮಾಡಿದರು. ಅವ್ರ ಜೊತೆಗೆ ಒಮಾನ್ ತುಳುವೇರ್ನ ಪಂಚಪಾಂಡವರು ಶ್ರೀ ಸುಧೀರ್ ಶೆಟ್ಟಿಯವರು, ರಾಜೇಶ್ ಶೆಟ್ಟಿ, ಸುಧೀರ್ ಶೆಟ್ಟಿ, ಅಂಚನೆ ಪದ್ಮಾಕರ್ ಮೆಂಡನ್, ಅಂಚನೆ ಅರುಣ್ ಪೂಜಾರಿ ಅವರೆಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರ ಮನೆಗಳಲ್ಲಿ ಸಂಗೀತದ ಸಪ್ತ ಸ್ವರಗಳ ಮಾಧುರ್ಯವನ್ನು ತಲುಪಿಸಬೇಕು ಅನ್ನೋವಂಥ ಒಂದು ಪ್ರಯತ್ನ ಗಾನ ಲೀಲೋತ್ಸವ. ಕಾರ್ಯಕ್ರಮದ ಮೊದಲ ಗೀತೆ ತುಂಗೆಯ ತಟದಲ್ಲಿ ದ್ವೈತ ಸಿದ್ಧಾಂತದ ಮಧ್ವಮತ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಿದಂಥ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಠ ಅಲ್ಲಿ ಬೃಂದಾವನಾಧೀಶರಾದಂಥ ರಾಘವೇಂದ್ರ ಗುರು ಸಾರ್ವಭೌಮರ ಆಲಯ ಮಂತ್ರಾಲಯ. ಆ ಮಂತ್ರಾಲಯವನ್ನು ಒಂದು ಹಾಡಿನ ಮೂಲಕ ಚಿ ಉದಯಶಂಕರ್ ಅವರು ಮಂತ್ರಾಲಯ ಮನೆ ಆಗಬೇಕು, ಮನಸ್ಸು ದೇವಾಲಯ ಆಗಬೇಕು ಅಂತ ಹೇಳ್ತಾರೆ. KJ ಯೇಸುದಾಸ್ ಅವರು ಸೊಗಸಾಗಿ ಹಾಡಿದಂಥ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ಆ ಗೀತೆ ನಿಮಗೋಸ್ಕರ ಬರ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ? ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ನಮಗಿಂದು
ಬಾಳಲಿ. ಇನ್ನು ನಮಗೆಂದು ಆನಂದ ಒಂದೇ ಬಾಳಲಿ. ತಾಯಿಯ ಪ್ರೇಮ, ತಂದೆಯ ಪ್ರೇಮ, ತಾಯಿ ತಂದೆಯರ ಸ್ನೇಹ ಪ್ರೇಮವ ನಿಮ್ಮ ಕಣ್ಣಲ್ಲಿ ಇಂದು ಕಂಡೆವು ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ, ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ, ಸೂರ್ಯನ ಹಾಗೆ ಚಂದ್ರನ ಹಾಗೆ, ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಮನಕ್ಕೆ ತಂದರು. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನಸ್ಸಲ್ಲಿ ಪ್ರೀತಿ ತುಂಬಿದ್ರೆ, ಮನೆಯಲ್ಲಿ ಪ್ರೀತಿ, ಪ್ರೇಮ, ಮಮತೆ, ಸಹನೆ, ಶಾಂತಿ ಇದೆಲ್ಲ ಕೂಡ ತುಂಬಿದ್ರೆ ಪ್ರತಿ ಮನೆಯು ಮಂತ್ರಾಲಯದ ಹಾಗೆ, ಪ್ರತಿ ಮನಸ್ಸು ದೇವಾಲಯದ ಹಾಗೆ ಅನ್ನುವಂಥ ಅದ್ಭುತವಾದಂಥ ಗೀತೆಯನ್ನು ಕೇಳಿದ್ರಿ. ಒಮಾನ್ ತುಳುವೆರ್ ಅರ್ಪಿಸಾವನ ಗಾನ ಲೀಲೋತ್ಸವದ ದುಂಬದ ಪದ. ಫಸ್ಟ್ ಎಪಿಸೋಡು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ನೀವೆಲ್ಲ ನೋಡಿದ್ರಿ. ಭಕ್ತಿ ಸಂಗೀತದ ಮೂಲಕ ನಿಮ್ಮೆಲ್ಲರ ಮನೆಗಳಲ್ಲಿ ಶ್ರದ್ಧಾ ಭಕ್ತಿಯನ್ನು ನಮ್ಮ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಗದೀಶ್ ಆಚಾರ್ಯ ಅವರ ಮೂಲಕ ನೀವೆಲ್ಲ ಹಾಡುಗಳನ್ನು ಕೇಳಿದ್ರಿ. ಎರಡನೇ ಎಪಿಸೋಡ್ ಇವತ್ತು ನಡೀತಾ ಇದೆ. ಇವತ್ತು ಗಾನಗಂಧರ್ವ KG ಯೇಸುದಾಸ್ ಅವರ ಸೊಗಸಾದ ಹಾಡುಗಳು ನಿಮಗೋಸ್ಕರ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಪುತ್ತೂರು ಅವರ ಜೊತೆಯಲ್ಲೇ ತುಳುನಾಡಿನ ಹೆಸರಾಂತ ಗಾಯಕಿ ವಿದ್ಯಾ ಸುವರ್ಣ ಅವರು ಕೂಡ ಇದ್ದಾರೆ. ಹಾಗೆಯೇ ವಾದಕ ವೃಂದ. ಯಾವುದೇ ಒಂದು ಸಂಗೀತ ಕಾರ್ಯಕ್ರಮ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ಹಿನ್ನೆಲೆ ಸಂಗೀತ ಕೂಡ ಅಷ್ಟೇ ಮುಖ್ಯ. ಹಾಗೆ ಇವತ್ತು ನಮ್ಮ ಜೊತೆಗೆ ಹಿನ್ನೆಲೆ ವಾದನದಲ್ಲಿ ನಮ್ಮ ತುಳುನಾಡಿನ ಹೆಸರಾಂತ ವಾದಕ ವೃಂದ ಹಿನ್ನೆಲೆ ಸಂಗೀತವನ್ನು ನೀಡ್ತಾ ಇದ್ದಾರೆ. ಕೀಬೋರ್ಡ್ ಮೂಲಕ ಸಂಗೀತದ ಸಪ್ತ ಸ್ವರಗಳನ್ನು ಸೃಷ್ಟಿ ಮಾಡೋದಕ್ಕೆ ಶ್ರೀ ಗುರು ಮಂಗಳೂರು, ಹಾಗೆ ರಿದಮ್ ಪ್ಯಾಡ್ನ ಸಾಥನ್ನು ನೀಡ್ತಾ ಇದ್ದಾರೆ ವಾಮನ್ ಕುಮಾರ್ ಬೈಲೂರು, ಹಾಗೆ ತಬ್ಲಾ ಮೂಲಕ ಪ್ರಜ್ವಲ್ ಆಚಾರ್ಯ ಅವರು, ಕೊಳಲಿನ ನಾದವನ್ನು ಸೃಷ್ಟಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ವರುಣ್ ಅವರು, ಅದೇ ರೀತಿಯಲ್ಲಿ ಗಿಟಾರ್ನ ಮೋಡಿಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀ ಶರತ್ ಹಳೆಯಂಗಡಿ. ಇವರೆಲ್ಲರನ್ನ ಎಲ್ಲ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ಬರ್ತಾ ಇದ್ದಾವೆ. ಕಾರ್ಯಕ್ರಮದ ಮುಂದಿನ ಗೀತೆ ಯಾವುದು ಅಂತ ಕೇಳಿದರೆ, ಯಾರನ್ನಾದರೂ ನಾವು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ಪರಿಚಯ ಇಲ್ಲದಿರೋವಂಥ ಒಬ್ಬ ವ್ಯಕ್ತಿ ನಮಗೆ ಹತ್ತಿರ ಆಗಬೇಕು ಅಂತ ಹೇಳಿದರೆ, ಅಥವಾ ನಮಗೆ ಭಾಷೆನೇ ಗೊತ್ತಿಲ್ಲದೆ ಇರೋ ವ್ಯಕ್ತಿಯ ಜೊತೆಗೆ ಮಾತಾಡಬೇಕು ಅಂತ ಹೇಳಿದರೆ ಒಂದೇ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದರೆ ಮುಖದಲ್ಲಿ ಮೂಡುವಂಥ ಸುಂದರವಾದಂಥ ನಗು. ಆ ನಗುವಿನ ಮೂಲಕ ಎಲ್ಲರ ಮನಸ್ಸನ್ನು ನಾವು ಗೆಲ್ಲಬಹುದು ಅಂತ ಹೇಳ್ತಾರೆ. ಅದೇ ಒಂದು ಚಂದದ ಹುಡುಗಿಯನ್ನು ಕಂಡಾಗ ಒಬ್ಬ ಹುಡುಗನ ಮನಸ್ಸಲ್ಲಿ ಆ ಹುಡುಗಿ ನಗ್ತಾ ಇದ್ದರೆ ಯಾವ ರೀತಿಯಾದಂಥ ಭಾವನೆ ಬರ್ಬೋದು? ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಅಂತ ಸಾಮಾನ್ಯವಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಯೋಚನೆ ಬರಲಿಕ್ಕೆ ಕಾರಣ ಆದದ್ದು ಹಂಸಲೇಖ ಅವರ ಮೂಲಕ. 1985ರಲ್ಲಿ ರವಿಚಂದ್ರನ್ ಅವರ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ಹಂಸಲೇಖ ಅವರು ಈ ಸಾಹಿತ್ಯವನ್ನು ಬರೀತಾರೆ. ಆ ಸಾಹಿತ್ಯಕ್ಕೆ KG ಯೇಸುದಾಸ್ ಅವರು ಸೊಗಸಾಗಿ ಹಾಡ್ತಾರೆ. ನಮ್ಮ ತುಳುನಾಡದ ಯೇಸುದಾಸ್ ಜಗದೀಶ್ ಆಚಾರ್ಯರನ್ನ ಸಿರಿಕಂಠಡ್ ನಿಖಲ್ನದುಂಬು.
ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ, ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ, ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ, ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ, ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು, ಇನ್ನೊಮ್ಮೆ ನಕ್ಕರೆ ನೀನು ಆ ಸೂರ್ಯನೇ ನಾಚಿಕೊಂಡಾನು, ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ. ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದ್ದೆ ಅಲ್ಲಿ ಹಾಲಿನಂತ ನಗುವನು ಚೆಲ್ಲಿ, ಚಂದ್ರನಿಲ್ಲ ಬಾನಿನಲ್ಲಿ ನೀನಿದ್ದೆ ನನ್ನ ಕಾವ್ಯದಲ್ಲಿ, ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ. ನಮ್ಮ ತುಳುನಾಡು ಪುಟ್ಟಂಡಲ ಪರವೂರ್ಡು ನೆಲೆಯಾದ ಅಲ್ಪ ನಮ್ಮ ತುಳು ಭಾಷೆ, ನಮ್ಮ ತುಳು ಸಂಸ್ಕೃತಿ, ನಮ್ಮ ತುಳು ಭಾಷೆದ ನಮ್ಮ ತುಳು ಸಂಸ್ಕೃತಿದ ಆಚಾರ ವಿಚಾರಗಳನ್ನು ಉರಿಪಾವಡು ಮುಲೆಪಾವಡು ಪನ್ಪಿನಂಚಿನ ಒಂಜಿ ಮಾಮಲ್ಲ ಯೋಚನೆಡು ಎಡ್ಡೆ ಮನಸ್ಸದ ಜವನೆರು ಒಟ್ಟು ಸೇರಿದು ಶ್ರೀ ರಮಾನಂದ್ ಶೆಟ್ರನ ಮುತಾಲಿಕೆಡು ಶುರುವಾಯಿನ ಸಂಸ್ಥೆ ಒಮಾನ್ ತುಳುವೆರು. ಈ ಒಂದು ಸಂಸ್ಥೆ 2016ರಲ್ಲಿ ಆರಂಭ ಆಗತ್ತೆ. ರಮಾನಂದ್ ಶೆಟ್ರು ಅವ್ರ ಜೊತೆಗೆ ಇನ್ನು 4 ಜನ, ಪದ್ಮಾಕರ್ ಮೆಂಡನ್ ಅವರು,
ಸುಧೀರ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ಹಾಗೆ ಅರುಣ್ ಪೂಜಾರಿ, ಈ 5 ಜನ ಪಂಚಪಾಂಡವರ ಥರ. ಒಂದು ಅರ್ಥದಲ್ಲಿ ದ್ವಾಪರ ಯುಗದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಪಾಂಡವರು ಮಹಾಭಾರತ ಯುದ್ಧವನ್ನು ಕುರುಕ್ಷೇತ್ರದ ರಣಭೂಮಿಯಲ್ಲಿ ಮಾಡಿದರು. ಇವತ್ತು ಒಮಾನ್ ದೇಶದಲ್ಲಿ ಇದ್ಕೊಂಡು ತಮ್ಮ ಲಿಮಿಟ್ ಒಳಗಡೆ ತುಳು ಭಾಷೆಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಒಮಾನ್ ತುಳುವೇರು ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು ಒಮಾನ್ ದೇಶದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡೋದ್ರ ಮೂಲಕ ಎಲ್ಲ ಜಾತಿಯ ಜನ ತುಳುವೇರು ಒಟ್ಟು ಸೇರಿ ಬ್ರಹ್ಮಾರ್ಪಣವನ್ನು ಬಿಡುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಜೊತೆಗೆ ಆಟೋಟ ಸ್ಪರ್ಧೆಯನ್ನು ಮಾಡಿದರು. ಇನ್ನೊಂದು ವಿಶೇಷ ನಾನು ಹೇಳಲೇಬೇಕು, ಯಾಕೆ ಅಂತ ಹೇಳಿದರೆ ಇದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಏನು ಅಂತ ಹೇಳಿದರೆ ನಮ್ಮ ತುಳು ಭಾಷೆ, ತುಳುವಲ್ಲೇ ಎಜುಕೇಷನನ್ನು ಕೊಡಬೇಕು ಅನ್ನೋವಂಥದ್ರ ಬಗ್ಗೆ ಸಾಕಷ್ಟು ಕ್ಯಾಂಪೇನ್ಗಳು ನಡೀತಾ ಇದೆ. ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಕೂಡ ಆನ್ಲೈನ್ ಆಯಿತು. ಮನೆಯಲ್ಲೇ ಇದ್ಕೊಂಡು ನಾವು ಕೆಲವರು ನಿದ್ದೆ ಮಾಡಿದರು, ಕೆಲವರು ಟೆನ್ಷನ್ ಮಾಡಿದರು, ಇನ್ನು ಕೆಲವರು ಮನೇಲಿ ಇದ್ಕೊಂಡು ಕೆಲಸ ಮಾಡಿದರು. ಆದರೆ ಒಮಾನ್ ತುಳುವೇರ್ ತುಳು ಲಿಪಿಯನ್ನು ಎಲ್ರಿಗೂ ಕಲಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದರು. ಆನ್ಲೈನ್ ಮೂಲಕ ವಿದ್ಯಾಶ್ರೀ ಅವರ ಒಂದು ನೇತೃತ್ವದಲ್ಲಿ 221 ಜನ ತುಳು ಲಿಪಿಯನ್ನು ಕಲಿಯುವಂಥ ಪ್ರಯತ್ನ ಮಾಡಿದರು. ಎಕ್ಸಾಮ್ ಕೂಡ ನಡೀತು. ಆ ಒಂದು ಎಕ್ಸಾಮಲ್ಲಿ ಅತ್ಯಂತ ಹೆಮ್ಮೆ ಅನಿಸುತ್ತೆ ಹೇಳೋದಕ್ಕೆ, 221 ಜನ ಕೂಡ 85%ಗಿಂತ ಜಾಸ್ತಿ ಮಾರ್ಕ್ಸನ್ನು ತೆಗೆಯೋದ್ರ ಮೂಲಕ ಭಾಷೆಯ ಮೇಲೆ ಇಟ್ಟಿರುವಂಥ ಅಭಿಮಾನ ಎಷ್ಟು ಅನ್ನೋದನ್ನು ತೋರಿಸ್ಕೊಟ್ರು. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರ ಪರವಾಗಿ ಒಮಾನ್ ತುಳುವೆರೆಗೆ ಅಭಿನಂದನೆ ಸಲ್ಲಿಸಿ ನನ್ನ ದುಂಬದ ಪದ. ಫಾರ್ ದ ಫಸ್ಟ್ ಟೈಮ್ ಗಾನಗಂಧರ್ವ ಡಾಕ್ಟರ್ KJ ಯೇಸುದಾಸ್ ಒಂಜಿ ಬಾಲಿವುಡ್ ಸಾಂಗ್ ಹಿಂದಿ ಪದ ಪಂತಿನೆಕ್ ನ್ಯಾಷನಲ್ ಅವಾರ್ಡ್ ಪಡೆಯರು. ಆ ಒಂಜಿ ಸಾಂಗ್ 1976 ರಿಲೀಸ್ ಆಯ್ನ ಮ್ಯೂಸಿಕಲ್ ಹಿಟ್ ಮೂವಿ ಚಿತ್ತಚೋರ್ ಸಿನಿಮಾಡು ರವೀಂದ್ರ ಜೈನ್ ಬರೆತಿನ ಸಾಹಿತ್ಯಗು KJ ಯೇಸುದಾಸ್ ಪಂತಿನ ಆ ಒಂಜಿ ಪದ ಇತ್ತೆ ನಿಕ್ಲೆಗಾದ್ ಬರಂದುಂಡು. ಗೋರಿತೇರ ಗಾಂವು ಬಡ ನಮ್ಮ ತುಳುನಾಡ ಯೇಸುದಾಸ್ ಜಗದೀಶ್ ಪುತ್ತೂರ್ ಮೇರ್ನ ಸಿರಿಕಂಠುಡು. गोरी तेरा गाँव बड़ा प्यारा, मैं तो गया मारा आंखें यहाँ रे, उस पर रूप तेरा साधा चंद्रमा जो आधा आधा जवारे. गोरी तेरा गाँव बड़ा प्यारा, मैं तो गया मारा आंखें यहाँ रे, आंखें यहाँ रे. मोर के पाँवों में पायलिया पहना दो, कुह कुह गाती कोयलिया को फूलों का गहना दो. यही घर अपना बनाने को पंछी करे देखो तिनके जमारे. गोरी तेरा गाँव बड़ा प्यारा, मैं तो गया मारा आके यहाँ रे, आके यहाँ रे. रंग बिरंगे फूल खिले हैं, लोग भी फूलों जैसे. आ जाए एक बार यहाँ जो जाएगा फिर कैसे. झर झर झरते हुए झरने मन को लगे हरने, ऐसा कहा रे उस पर रूप तेरा साधा चंद्रमा जो आधा आधा जवारे.
गोरी तेरा गाँव बड़ा प्यारा, मैं तो गया मारा आके यहाँ रे। उस पर रूप तेरा सादा, चंद्रमा जो आधा आधा जवारे। ओ, ओ, ನೈನ್ಟೀನ್ 72 ನಮ್ಮ ತುಳು ಚಿತ್ರರಂಗದ ಮೊಟ್ಟ ಮೊದಲ ಪಿಕ್ಚರ್ ರಿಲೀಸ್ ಆತಂಡು. ತುಳು ಚಿತ್ರರಂಗದ ಭೀಷ್ಮೆ KN ಟೇಲರ್ ತುಳು ಚಿತ್ರರಂಗಗಾದು ಅವೇತೋ ಕೊಡುಗೆಯನ್ನು ಕೊಡ್ತಾರೆ. ಅಂಚನೆ ನಮ್ಮ ತುಳು ಚಿತ್ರರಂಗಡು ಸಾಹಿತ್ಯ ಪಂಡ ಸೀತಾರಾಮ್ ಕುಲಾಲ್ ಪನ್ಪಿನಂಚಿನ ಒಂಜಿ ಪೊಗರ್ತೆ ಉಂಡು. ಅಂಚಿನ ಸೀತಾರಾಮ್ ಕುಲಾಲ್ ಮೇರ್ ಬರೆತಿನ ಒಂಜಿ ಪ್ರೇಮ ಗೀತೆ ಇನಿಕ್ಲ ಮಾತಾ ತುಳುವೆರ್ನ ಫೇವ್ರೆಟ್ ಸಾಂಗ್. ಅವೇತೋ ಲವ್ ಸಾಂಗ್ಸ್ ಬೈದುಂಡು ಆಂಡಲ ಇನಿ ಮುಟ್ಟ ಆ ಒಂಜಿ ಸಾಂಗ್ ಪಂಡ ಮಾತೆರ್ಲ ಲೈಕ್ ಮಲ್ಪೇರು ಮಾತ್ರ ಅತ್ತಂದೆ ಅವು ತುಳು ಚಿತ್ರರಂಗದ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ತುಳು ಸಾಂಗ್. ಅವೇನು ಖಾಲಿ ತುಳುನಾಡು ಮಾತ್ರ ಅತ್ತಂದೆ ಅರಬ್ ರಾಷ್ಟ್ರ ಕುವೈಟಡ್ ಒರಿ ಅರಬಿ ಆ ಸಾಂಗ್ನ ಸ್ಟೇಜ್ಡ್ ಪಂತೆರು ಆ ಮಟ್ಟಿಗೆ ಆ ಒಂಜಿ ಸಾಂಗ್ ಪೋತುಂಡು. ಅಂಚಿನ ಒಂಜಿ ಪೊರ್ಲ ಕಂಠದ ತುಳು ಪದ ಪಗೆತ ಪುಗೆ ಸಿನಿಮಾದ PB ಶ್ರೀನಿವಾಸ್ ಪಂತಿನ ಪದ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ನಿಕ್ಲೆಗಾದ ಜಗದೀಶ್ ಪುತ್ತೂರು ಅಂಚನೆ ತುಳುನಾಡದ ಪೆರ್ಮೆದ ಗಾಯಕಿ ವಿದ್ಯಾ ಸುವರ್ಣ ಬೆರ್ನ ಸಿರಿಕಂಠಡು. ನೀಲಿ ಕಣ್ಣು ತೂದು ನಿನ್ನ ಪೊರ್ಲು ಪನ್ಪೆರೆ ಆಲು ಪೊಣ್ಣು ಏರು ಪಂಡು ಎನಡಕೇನ್ವೆರೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಯಾನ ಮೂಲೆ ಕಾತಂದುಲ್ಲೆ ಮದತೆ ಪೋಪನ ಓ ಪೊಣ್ಣೆಯನ್ನ ಮೋನೆ ತೂದು ತಾಯೇ ಕೋಪನ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ರೇಟ್ ದೀದ್ ಓಡೆ ಪೋಪದೆ ಆಜಿ ಮೂಜಿ ಅಜ್ಜ ದೀಂಡ ದಾನೆ ಸೋಕುದೆ ನಾಚಿಕೇಡ ಮೋನೆ ನಿನ್ನ ಕಂತ ದಾನೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ
കണ്ണ് തൂതു നിന്ന പൊർലു പൻപെരെ ആല് പൊണ്ണു ഏറ് പണ്ടിയ നടക്കേൻ വരെ ഊരു പൂരാക്കേനൊന്തുണ്ടു കൈന പത്തരെ ഭാഗ്യವಂತೆ ಒರಿಯ ಯಾನ ಮದಿಮೆಯಾವೆರೆ ಭಾಗ್ಯವಂತೆ ಒರಿಯ ಯಾನ ಮದಿಮೆಯಾವೆರೆ ಮೋಕೆದ ಸಿಂಗಾರಿ ಕುಂತುದ ವಯ್ಯಾರಿ ಯಾನ ಮೂಲೆ ಕಾತೊಂದುಲ್ಲೆ ಮದತೆ ಪೋಪನ ಓ ಪೊಣ್ಣೆಯನ್ನ ಮೋನೆ ತೂದು ತಾಯೇ ಕೋಪನ ಮೋಕೆದ ಸಿಂಗಾರಿ ಕುಂತುದ ವಯ್ಯಾರಿ ಡಾಕ್ಟರ್ KJ ಯೇಸುದಾಸ್ ಗಾನ ಲೀಲೋತ್ಸವದ ಮುಂದಿನ ಹಾಡಿನತ್ತ ಬರ್ತಾ ಇದ್ದಾವೆ. ಜನನ ಅನ್ನುವ ಮೂರಕ್ಷರದಿಂದ ಜೀವನ ಅನ್ನುವ ಮೂರಕ್ಷರ ಆರಂಭವನ್ನು ಕಂಡು ಮರಣ ಅನ್ನುವ ಮೂರಕ್ಷರದಲ್ಲಿ ಮುಕ್ತಾಯ ಅನ್ನುವ ಮೂರಕ್ಷರವನ್ನು ಕಾಣುತ್ತೆ. ಆ ಜನನ ಜೀವನ ಮರಣದ ನಡುವೆ ಬೇರೆಯವರ ಹೃದಯ ಅನ್ನುವ ಮೂರಕ್ಷರದ ಒಳಗೆ ನೆನಪು ಅನ್ನುವ ಮೂರಕ್ಷರ ನಾವಾಗಿ ಇರಬೇಕು ಅಂತ ಹೇಳಿದರೆ ಒಳ್ಳೆಯ ಅನ್ನುವ ಮೂರಕ್ಷರದ ಕೆಲಸವನ್ನು ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅಂತಹ ಒಂದು ಕೆಲಸವನ್ನು ಇವತ್ತು ಒಮಾನ್ ತುಳುವೆರ್ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಭಾಷೆ, ಸಂಸ್ಕೃತಿಯ ಕಾರ್ಯಕ್ರಮ ಅದೆಲ್ಲದರ ಜೊತೆಗೆ ಅದೆಷ್ಟೋ ಜನ ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತಹ ದೊಡ್ಡ ಮನಸ್ಸಿನ ಹೃದಯವಂತಿಕೆಯ ಕೆಲಸವನ್ನು ಒಮಾನ್ ತುಳುವೆರ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಈ ಕಾರ್ಯಕ್ರಮದ ಮೂಲಕ ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ನಮ್ಮ ಕನ್ನಡ ಚಿತ್ರರಂಗದ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ 1986ರಲ್ಲಿ ತೆರೆ ಕಂಡಂಥ ಸಿನಿಮಾ ಕರ್ಣ. ಆ ಕರ್ಣನಂತೆ ನೀದಾನಿಯಾದೆ, ಆ ಒಂದು ಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ತುಳುನಾಡ ಯೇಸುದಾಸ್ ಆರ್ಯಭಟ ಅವಾರ್ಡಿ ಜಗದೀಶ್ ಆಚಾರ್ಯ ಪುತ್ತೂರು ಇವರ ಸಿರಿಕಂಠದ ಮೋಡಿಯ ಮೂಲಕ. ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಕಸದಂತೆ ಕಂಡರೂ ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರೂ ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತರಂಗವ ಅವರೇನು ಬಲ್ಲ
ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದು ದೇವರು. ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದು ದೇವರು. ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ, ಏನಾದರೇನೀಗ ನಿನ್ನನ್ನು ಮರೆಯರು. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸೆಟ್ಟರ್ ಅಂತ ಅಥವಾ ಕನ್ನಡ ಚಿತ್ರರಂಗದ ಒಬ್ಬ ಶೋಮ್ಯಾನ್ ಅಂತ ಇದ್ದರೆ ಅವರು ವಿ ರವಿಚಂದ್ರನ್ ಅವರು. ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ಮಾಪಕರಾಗಿದ್ದಂತಹ ಎನ್ ವೀರಸ್ವಾಮಿ ಅವರ ಮಗ ರವಿಚಂದ್ರನ್ ಅವರು ಯಾವಾಗ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ, ಅಲ್ಲಿಂದ ಹಾಡುಗಳ ಮೂಲಕವೇ ಒಂದು ಸಿನಿಮಾವನ್ನು ಸೂಪರ್ ಹಿಟ್ ಆಗಿಸಬಹುದು ಅನ್ನೋದನ್ನು ಚಿತ್ರಪ್ರೇಮಿಗಳಿಗೆ, ಚಿತ್ರಕರ್ಮಿಗಳಿಗೆ ತೋರಿಸಿದವರು. ಆ ಒಂದು ಯುಗದ ಆರಂಭ ಆದದ್ದು ಪ್ರೇಮಲೋಕ ಅನ್ನೋವಂಥ ಒಂದು ಕ್ಲಾಸಿಕ್ ಸಿನಿಮಾದ ಮೂಲಕ. ಹಲವಾರು ಹಾಡುಗಳು ಸಿನಿಮಾದ ಆರಂಭದಿಂದ ಕಟ್ಟ ಕಡೆಯವರೆಗೆ ಹಾಡುಗಳ ಮೂಲಕವೇ ಸಿನಿಮಾ ಸಾಗುತ್ತೆ. ಎಲ್ಲೂ ಕೂಡ ಯಾರಿಗೆ ಬೋರ್ ಆಗಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಹಾಡುಗಳು ಕೂಡ ಎಂದೆಂದಿಗೂ ಮರೆಯಲಾಗದಂತಹ ಒಂದು ಹಿಟ್ಗಳು. ಹಂಸಲೇಖ ಆ್ಯಂಡ್ ರವಿಚಂದ್ರನ್ ಅವರ ಒಂದು ಕಾಂಬಿನೇಷನ್ ಆರಂಭ ಆಗಲಿಕ್ಕೆ ಕಾರಣ ಆದಂಥ ಪ್ರೇಮಲೋಕ ಸಿನಿಮಾದಲ್ಲಿ KJ ಯೇಸುದಾಸ್ ಅವರು ಒಂದು ಹಾಡನ್ನು ಹಾಡ್ತಾರೆ. ಪ್ರೇಮಲೋಕದಿಂದ ಪ್ರೇಮದ ಸಂದೇಶವನ್ನು ತಗೊಂಡು ಬರುವಂಥದ್ದು ಪ್ರೇಮಿಗಳ ಪಾಲಿನ ಒಂದು ರಾಷ್ಟ್ರಗೀತೆ ಥರ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದ ಗೀತೆ ಮುಂದೆ ನಿಮಗೋಸ್ಕರ ಜಗದೀಶ್ ಪುತ್ತೂರು ಹಾಡ್ತಾ ಇದ್ದಾರೆ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಗಾಳಿ ನೀರು ಹೂವು ಹಣ್ಣು ಇರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಬರುವುದು ಹೇಗೆ, ಇರುವುದು ಹೇಗೆ ತಿಳಿದಿದೆ ನಮಗೆ, ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ. ಒಗಟಿದು ಎಲ್ಲರಿಗೆ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ.
ಪ್ರೇಮದ ಸಂದೇಶ. ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಗಾನನಾಟ್ಯವಿಲ್ಲ, ಪ್ರೇಮ ರಾಗವಿಲ್ಲ, ಜೀವ ಜೀವ ಪ್ರೀತಿಯಿಂದ ಕೂಡದೆ ಹೋದರೆ ಜೀವರಾಗವಿಲ್ಲ, ಶೂನ್ಯ ಲೋಕವಿಲ್ಲ. ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೇಗೆ, ಓಲವಿನ ಸೆರೆಗೆ ಪ್ರೀತಿಯ ಸವಿಗೆ ಸೋಲುವ ನಮಗೆ ಪ್ರೇಮವು ವರತಾನೆ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ಭೂಮಿಯಲ್ಲಿ ಹಾಡು ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. Zum 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 zum. ಈ ವರ್ಷ ಚೌತಿದ ಆಚರಣೆ ಇಜ್ಜಿ ಪನ್ನಗ ಮಾತೆರೆಗಳ ಮಸ್ತ್ ಬೇಜಾರಾದಿತ್ತಂಡು. ಆಂಡ ದೇವರನ್ನ ದಯೆ ಎಂಚ ಉಂಡು ಪಂಡ ಸರ್ಕಾರನೇ ಒಂಜಾತ್ ನಿಯಮ ಬದಲಿಸಾದು ಚೌತಿ ಆಚರಣೆ ಮಲ್ಪರೆಗೆ ಪರ್ಮಿಷನ್ ಕೊರ್ತುಂಡು. ಪ್ರತಿ ವರ್ಷ ಮಾತ ಕಡೆಟ್ ಚೌತಿದ ಸೆಲೆಬ್ರೇಷನ್ ಪಂಡ ಆರ್ಕೆಸ್ಟ್ರಾ, ಡ್ಯಾನ್ಸ್, ನಾಟಕ, ಯಕ್ಷಗಾನ ಒಂದು ಪೂರ ಆವಂದಿತ್ತಂಡು. ಈ ವರ್ಷ ಮಾತೆರಲ ಅವೇನು ಮಿಸ್ ಮಲ್ತೊಂದಲ್ಲರು. ಆಂಡ ನಮ್ಮ ಒಮಾನ್ ತುಳುವೆರ್ನ ಒಂಜಿ ಎಡ್ಡೆ ಮನಸ್ಸು ಇನಿ ನಿಕ್ಲು ಇಲ್ಲಡೆ ಕುಲ್ದು ನಿಕ್ಲು ಓಲುಲ್ಲರು ಅವಲೇ ಕುಲ್ದು ಈ ಒಂಜಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ತೂಪಿನಂಚಿನ ಒಂಜಿ ಅವಕಾಶನ ಅಕ್ಲು ಕೊಡ್ತೇರು. ಅಕ್ಲೆಗ್ ದೇವರ ನನಾತ್ ಶಕ್ತಿ ಕೊರಡು ಪಂಪಿನಂಚಿನ ಒಂಜಿ ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬುಗು ಕಾರ್ಯಕ್ರಮದ ಮುಂದಿನ ಹಾಡು ನಮ್ಮ ರವಿಚಂದ್ರನ್ ಅವರು ಚಿತ್ರರಂಗದಲ್ಲಿ ಪ್ರೇಮಲೋಕ ಸಿನಿಮಾ ಮೂಲಕ ಬರ್ತಾರೆ. ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ, ಅಷ್ಟೇ ಪ್ರಮಾಣದ ಫ್ಲಾಪ್ ಸಿನಿಮಾಗಳನ್ನು ಕೂಡ ಅವರು ಕಾಣೋ ಹಾಗಾಗತ್ತೆ. ಪ್ರೇಮಲೋಕದಲ್ಲಿ ಗಣಿಸಿದ ಹಾಡವನ್ನು ಶಾಂತಿಕ್ರಾಂತಿ ಸಿನಿಮಾ ಮೂಲಕ ಕಳ್ಕೊಳ್ತಾರೆ. ಕಂಪ್ಲೀಟಾಗಿ ಸಿನಿಮಾ ರಂಗದಲ್ಲಿ ರವಿಚಂದ್ರನ್ ಅವರು ಏನೂ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಾಗ ಅವರೊಂದು ಸಿನಿಮಾ ಮಾಡ್ತಾರೆ. ಅದು ನಮ್ಮ ಕನ್ನಡ ಚಿತ್ರರಂಗದ ಮೊದಲ ಫೀಮೇಲ್ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರ ಅಭಿನಯದ, ರವಿಚಂದ್ರನ್ ಅವರ ಜೊತೆಗೆ ಅವರು ಅಭಿನಯಿಸಿದಂಥ ರಾಮಾಚಾರಿ ಸಿನಿಮಾ. ಆ ಸಿನಿಮಾದಲ್ಲಿ ಹಂಸಲೇಖ ಅವರೊಂದು ಸಾಹಿತ್ಯವನ್ನು ಬರೀತಾರೆ, ನಮ್ಮೂರ ಯುವರಾಣಿ ಕಲ್ಯಾಣವಂತೆ. ಆ ಸುಂದರವಾದಂಥ ಅರ್ಥಗರ್ಭಿತವಾದಂಥ ಒಂದು ಗೀತೆಯನ್ನು ಈಗ ಜಗದೀಶ್ ಆಚಾರ್ಯ ಅವರು ನಿಮಗೋಸ್ಕರ ಹಾಡಲಿಕ್ಕಿದ್ದಾರೆ. ಪ್ರತಿ ವರ್ಷ ಜಗದೀಶ್ ಆಚಾರ್ಯ ಅವರು ಚೌತಿ ಇರಲಿ ಅಥವಾ ಬೇರೆ ಯಾವುದೇ ಸಂಭ್ರಮ ಇರಲಿ ನಾನಾ ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾರೆ, ವೇದಿಕೆಯಲ್ಲಿರ್ತಾರೆ. ದಿನದಲ್ಲಿ 2-3 ಕಾರ್ಯಕ್ರಮವನ್ನು ಕೂಡ ಕೊಡ್ತಾಯಿದ್ರು. ಆದರೆ ಈ ವರ್ಷ ಮನೇಲಿರುವಂಥ ಒಂದು ಸಂದರ್ಭದಲ್ಲಿ ಕೂಡ ಈ ಡೈಜಿ ವರ್ಲ್ಡ್ ಚಾನಲ್ ಮುಖಾಂತರ ನಮ್ಮ ಕರಾವಳಿ ಕರ್ನಾಟಕ ಮಾತ್ರ ಅಲ್ಲ, ಅರಬ್ ರಾಷ್ಟ್ರಗಳಲ್ಲಿ, ವಿದೇಶಗಳಲ್ಲಿ ಕೂಡ ಅಪಾರವಾದಂಥ ಅಭಿಮಾನಿಗಳನ್ನು ಹೊಂದಿರುವಂಥ ನಮ್ಮ ನೆಚ್ಚಿನ ಡೈಜಿ ವರ್ಲ್ಡ್ ಚಾನಲ್ ಹಾಗೆ ಒಮಾನ್ ತುಳುವೆರ್ನ ಒಂದು ಸಹಕಾರದಿಂದ ಜಗದೀಶ್ ಆಚಾರ್ಯ ಅವ್ರ ಜೊತೆಗೆ ನೀವೆಲ್ಲ ನೋಡ್ತಾ ಇರುವಂಥ ಎಲ್ಲ ಹೆಮ್ಮೆಯ ವಾದಕ ವೃಂದ ಇವತ್ತು ಸೊಗಸಾದ ಕಾರ್ಯಕ್ರಮವನ್ನು ನಿಮಗೋಸ್ಕರ ನೀಡ್ತಾ ಇದ್ದಾರೆ. ಮುಂದಿನ ಗೀತೆ ರಾಮಾಚಾರಿ ಸಿನಿಮಾದ ನಮ್ಮೂರ ಯುವರಾಣಿ ಕಲ್ಯಾಣವಂತೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇ ನೀವು ಕೋಗಿಲೆ, ಶುಭ ಕೋರಿ ಹಾಡೋಣ ಬಾಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ,
ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ಸರಿಗಮ ಪದನಿಸ ಊದಿಸಿ, ತರ ತರ ಅಡಿಗೆಯ ಮಾಡಿಸಿ, ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ, ಹೇಳಮ್ಮ ನೀನೆಂದು ಕೇಳಿದೆ. ಮನಸೊಂದೆ ಸಾಕಂತೆ ಸಾಕ್ಷಿಗೆ, ಅರಿಶಿನವೇ ಬೇಕಂತೆ ತಾಳಿಗೆ. ಕೇಳಿದ್ದು ಸತ್ಯ, ಹೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಬೊಂಬೆ ಎಂದು ಮಾಡಿದ, ಸರಿ ತಪ್ಪು ಕಲಿಸದೆ ದೂಡಿದ. ಸಿರಿಯಾಳು ಮನೆಯಲ್ಲಿ, ಮನೆಯಾಳು ನಾನಿಲ್ಲಿ, ನನ್ನ ಹಾಡಿಗೆ ಬೆಲೆಯೇ. ಹಣೆಯಲ್ಲಿ ಬಡತನ ಗೀಚಿದ, ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ. ಎಲೆ ಹಾಕಿ ತೆಗೆಯೋನು, ಹಸು ಎಮ್ಮೆ ಮೇಸೋನು, ಸೋಪಾನಕ್ಕೆ ಸರಿಯೇ. ಇರುಳಲ್ಲಿ ಬರಿಬಾವಿ ನೋಡಿದೆ, ಹಗಲಲ್ಲಿ ಹಾರೆಂದರೆ ಹಾರಿದೆ. ಆ ರಾತ್ರಿ ಗಂಟೆಂದರೆ ಹಾಕಿದೆ, ಈ ರಾತ್ರಿ ಹಾಡೆಂದರೆ ಹಾಡಿದೆ. ಕೈಗೊಂಬೆ ನಾನು, ಕುಣಿಸೋನು ನೀನು, ನಾ ಯಾರಿಗೆ ಹೇಳಲಿ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಇನಿ ನಮ್ಮ ತುಳು ಚಿತ್ರರಂಗ ಈತ್ ಬುಲೆಯೋಡಾಂಡ ಐಕ್ ತುಳುವೇರ್ ಕಾರಣ ಊರುಡು ಬೊಕ್ಕ ಪರ ಊರುಡಿಪ್ಪುನ ಮಾತಾ ತುಳುವೇರ್ನ ಅಭಿಮಾನ ಪ್ರೀತಿಡು ಇನಿ ನಮ್ಮ ತುಳು ಚಿತ್ರರಂಗ ಬುಲೆಯೊಂದುಂಡು. ಅಂಚನೆ ತುಳು ನಾಟಕ ರಂಗ ಅವೇತೋ ಜನ ಕಲಾವಿದರನ್ನು ನಮ್ಮ ತುಳು ಮಾತ್ರ ತಂದೆ ಕನ್ನಡಾದಿಪ್ಪು, ತಮಿಳಾದಿಪ್ಪು, ತೆಲುಗಾದಿಪ್ಪು, ಹಿಂದಿ ಚಿತ್ರರಂಗಕ್ಕೂ ಕೊರ್ತುಂಡು. ಅವೇತೋ ಜನ ಕಲಾವಿದರು
ಅಕ್ಲಿನ ಸಾಧನದ ಮುಖಾಂತರ ನಮ್ಮ ತುಳುನಾಡದ ಪುದರನ್ನು ಲೋಕರ್ಮೆ ಪಸರಿಸಾವೊಂದುಲ್ಲೆರು. ಅಂಚಿತ್ತಿನ ನಮ್ಮ ತುಳು ಚಿತ್ರರಂಗಡು ಎಲ್ಪನೇ ದಶಕಡು ರಿಲೀಸ್ ಆಯ್ನ ಒಂಜಿ ಮೂವಿ ಬೊಳ್ಳಿದೋಟ. ಆ ಮೂವಿಡೊಂಜಿ ಸಾಂಗ್ ಉಂಡು. ಯೂಶಲಿ ಜನ ಹೇಳ್ತಾರೆ ಮೀನಿನ ಹೆಜ್ಜೆಯನ್ನಾದರೂ ಕಂಡು ಹಿಡಿಬೋದು, ಆದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆ ಒಂದು ಥಾಟ್ ಈ ಹಾಡಿನ ಮೂಲಕ ಬರೆದ್ರು. PB ಶ್ರೀನಿವಾಸ್ ಅವರು ಹಾಡಿದರು. ದಾನೆ ಪೊಣ್ಣೆ ನಿನ್ನ ಮನಸ್ಸೆಂಕ್ ತೆರೆಯಂದೆ ಪೋವ ಪನ್ಪಿನ ಒಂಜಿ ಪೊರ್ಲ ಕಂಠದ ಪದ ಇತ್ತೆ ನಿಕ್ಲೆಗಾದ ಪ್ರೆಸೆಂಟ್ ಮಲ್ತೊಂದುಲ್ಲ ಜಗದೀಶ್ ಆಚಾರ್ಯ ಪುತ್ತೂರು, ಅಂಚನೆ ವಿದ್ಯಾ ಸುವರ್ಣ ಮಂಗಳೂರು. பொன்னே நின்ன மனசெங்கு தெரியந்து போவா, மனசெங்கு தெரியந்து போவா. ஆசேதிது ಈ ಕಾಪೋನ ಪಿಂಗಾರ ಪೂವಾ, ಈ ಕಾಪೋನ ಪಿಂಗಾರ ಪೂವಾ. புல்பாது சூரியே பலகாது மூடேன் கைதை கிளேமோ கேடு கூடியே சிங்காரி பொன்னே மதிமாலு மண்ணே என்னுடல சிறிதேவி చిలిపిలి పంపినా పక్కిలు పారునా, చిలిపిలి పంపినా పక్కిలు ಪಾರುನ ಬದುಕದ ಉಲ್ಲಾಸದಾನೆ. ದಾನೇ ಪೊಣ್ಣೆ ನಿನ್ನ ಮನಸೆಂಕು ತೆರೆಯಂದೆ ಪೋವಾ, ನಿನ್ನ ಮನಸೆಂಕು ತೆರೆಯಂದೆ ಪೋವಾ. புல்பாது சூரியே பலகாது மூடேன் கைதை கிளேமோ கேடு கூடியே சிங்காரி பொன்னே மதிமாலு மண்ணே என்னுடல சிறிதேவியே చిలిపిలి పంపినా పక్కిలు పారునా, చిలిపిలి పంపినా పక్కిలు పారున ಬದುಕದ ಉಲ್ಲಾಸದಾನೆ. ದಾನೇ ಪೊಣ್ಣೆ ನಿನ್ನ ಮನಸೆಂಕು ತೆರೆಯಂದೆ ಪೋವಾ, ನಿನ್ನ ಮನಸೆಂಕು ತೆರೆಯಂದೆ ಪೋವಾ. ಆಸೇದಿದು ಈ ಕಾಪೋನ ಪಿಂಗಾರ ಪೂವಾ, ಈ ಕಾಪೋನ ಪಿಂಗಾರ ಪೂವಾ. மனசேடு காத்தே
ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳು ಬರುತ್ತೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ವರ್ಷ ಬಂದಿರುವಂಥದ್ದು ಮಾತ್ರ ಇದುವರೆಗೆ ಯಾರಿಗೂ ಕೂಡ ಆಗದೇ ಇರೋವಂಥದ್ದು, ಒಬ್ರಿಗಲ್ಲ ಇಡೀ ಪ್ರಪಂಚಕ್ಕೆ ಬಂದಿದೆ. ಇವತ್ತು ಒಮಾನ್ ತುಳುವೇರ್ ನಿಮಗೋಸ್ಕರ ಈ ಸುಂದರವಾದ ಕಾರ್ಯಕ್ರಮವನ್ನು ಯಾಕೆ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಒಂದು ಭರವಸೆ ನಮ್ಮ ಮನಸ್ಸಿಗೆ ಮೂಡಬೇಕು, ನಮ್ಮ ಜೊತೆಗೆ ನಮ್ಮವರಿದ್ದಾರೆ ಅನ್ನೋವಂಥ ಒಂದು ಭರವಸೆ. ಅದ್ರ ಜೊತೆಗೆ ಕಷ್ಟಗಳು ಬರುತ್ತೆ ಹೋಗುತ್ತೆ, ಇದ್ದ ಹಾಗೆ ಇರಲ್ಲ. ಯಾಕಂತ ಹೇಳಿದರೆ ರಾತ್ರಿ ಮಲಗಬೇಕಾದ್ರೆ ನಾವು ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ, ನಾಳಿನ ದಿನ ಶುರುವಾಗುತ್ತೆ ಅನ್ನೋ ನಂಬಿಕೆ ಜೊತೆಗೆ ನಾವು ಮಲಗ್ತೀವಿ. ಯಾವತ್ತೂ ನಾಳೆ ಬೆಳಿಗ್ಗೆ ಸೂರ್ಯೋದಯವೇ ಆಗಲ್ಲ, ನಾಳೆ ದಿನ ಬೆಳಗ್ಗೆ ಆಗಲ್ಲ ಅನ್ನೋವಂಥ ಯೋಚನೆ ನಮ್ಮ ಮನಸ್ಸಿಗೆ ಬಂದರೆ ನಾವು ನಿದ್ದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಕೊರೋನಾ ಅನ್ನೋದು ಒಂದಷ್ಟು ದಿನಗಳ ಕಾಲ ನಮ್ಮನ್ನು ಕಾಡ್ಬೋದು, ಆದರೆ ಈ ಕೊರೋನಾದ ನಡುವಲ್ಲೇ ಹಬ್ಬದ ಆಚರಣೆ ಕೂಡ ಸಾಗ್ತಾ ಇದೆ. ಒಂದು ವಿಷಯ ಮನಸ್ಸಲ್ಲಿರಲಿ, ಹೊರಗಡೆ ನಾವು ಎಷ್ಟೋ ಕೆಲಸಗಳಿಗೆ ಹೋಗಬೇಕಾದ್ರೆ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಏನಿದೆ ಅದನ್ನು ನಾವು ಪಾಲಿಸಲೇಬೇಕಾಗತ್ತೆ. ನನ್ನಿಂದ ಕೊರೋನಾ ಬೇರೆಯವ್ರಿಗೆ ಹೋಗಬಾರ್ದು, ಬೇರೆಯವರಿಂದ ನನಗೆ ಬರಬಾರ್ದು ಅನ್ನೋವಂಥ ಯೋಚನೆ ಮನಸ್ಸಲ್ಲಿ ಇಟ್ಕೊಂಡು ಹೋಗಬೇಕು. ಈ ಕಾರ್ಯಕ್ರಮದ ಮೂಲಕ ಆ ಒಂದು ಸಂದೇಶವನ್ನು ಕೂಡ ಒಮಾನ್ ತುಳುವೇರ್ ನೀಡೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಸಂತಸ, ಸಂಭ್ರಮ ಅದೆಲ್ಲದರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸಲೇಬೇಕು. ಸುಂದರವಾದಂಥ ಗೀತೆಗಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದಿನ ಒಂದು ಗೀತೆ, ಚಂದಿರನಿಲ್ಲದ ಆ ಬಾನಿನಲ್ಲಿ ಒಬ್ಬ ಕುರುಡ ಬೆಳದಿಂಗಳನ್ನು ಹುಡುಕ್ತಾ ಇದ್ದ ಅಂತೆ. ಅಂಚನೆ ಪರವೂರುಡಿಪ್ಪುನ ನಮ್ಮ ತುಳುವೇರು ಪರದೇಶುಡು ಬೇತೆ ಬೇತೆ ಭಾಷೆದ ಜನಕ್ಲನ್ನ ನಡುಟು ತುಳುವೇರನ್ನು ನಾಡ್ದು ಅಕ್ಲನ್ನು ಒಟ್ಟು ಸೇರ್ಸಾದು ತುಳು ಭಾಷೆನು ಉರಿಪಾವುಡು ಬೊಲೆಪಾವುಡು ಪನ್ಪಿನ ಒಂಜಿ ಉದ್ದೇಶದ ಬೇಲೆ ಮಲ್ತುಂದುಲ್ಲೆರು. ವಿಶ್ವದ ನಾನಾ ದೇಶಡುಪ್ಪುನ ಮಾತ ತುಳುವೆರೆಗಾದು ದುಂಬುದ ಪದ ನಮ್ಮ ಡೆಡಿಕೇಟ್ ಮಲ್ತಂದಲ್ಲ. सुरमैयकियो में ನನ್ನ ಮುನ್ನ एक सपना दे जा रे, सुरमैयकियो में ನನ್ನ ಮುನ್ನ एक सपना दे जा रे, निधिया के उड़ते पाखी रे अखियों में आजा साथी रे, रारी रारो ओ रारी रुम रारी रारो ओ रारी रुम, सुरमैयकियो में ನನ್ನ ಮುನ್ನ एक सपना दे जा रे. सच्चा कोई सपना दे जा, मुझको कोई अपना दे जा, अनजाना सा मगर कुछ पहचाना सा, हल्का फुल्का शबनमी रेशम से भी रेशमी, सुरमैयकियो में ನನ್ನ ಮುನ್ನ एक सपना दे जा रे, निधिया के उड़ते पाखी रे अखियों में आजा साथी रे, रारी रारो ओ रारी रुम रारी रारो ओ रारी रुम. रात के रथ पर जाने वाले नींद का रस बरसाने
वाले, इतना कर दे कि मेरी आंखें भर दे, आंखों में बसता रहे सपनाए हंसता रहे, सुरमई अखियों में नन्हा मुन्ना एक सपना दे जा रे, निंदिया के उड़ते पाखी रे, अखियों में आजा साथी रे, रारी रारू ओ रारी रुम, रारी रारू ओ रारी रुम, सुरमई अखियों में नन्हा मुन्ना एक सपना दे जा रे, निंदिया के उड़ते पाखी रे, अखियों में आजा साथी रे, रारी रारो ओ रारी रुम, रारी रारो ओ रारी रुम, रारी रारो ओ रारी रुम, रारी रारो ओ रारी. ಒಮಾನ್ ತುಳುವೇರ್ ಅರ್ಪಿಸಾವನ KJ ಯೇಸುದಾಸ್ ಗಾನ ಲೀಲೋತ್ಸವದ ಕಟ್ಟ ಕಡೆ ಕ್ಷಣದಲ್ಲಿ ನಾವಿದ್ದೀವಿ. ಇವತ್ತಿನ ಇಷ್ಟು ಹೊತ್ತು ಕೇಳಿದಂಥ ನೋಡಿದಂಥ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಕೂಡ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದೆ ಅನ್ನೋವಂಥ ಒಂದು ನಂಬಿಕೆಯ ಜೊತೆಗೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಮನೆಗಳನ್ನು ತಲುಪಿದೆ ಅಂತಾದರೆ ಅದಕ್ಕೆ ಮುಖ್ಯ ಕಾರಣ ಒಮಾನ್ ತುಳುವೇರ್. ಒಮಾನ್ ತುಳುವೇರನ್ನ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದಂಥ ಶ್ರೀ ರಮಾನಂದ್ ಶೆಟ್ಟಿಯವರು ಬಹುಶಃ ಹೃದಯವಂತಿಕೆ, ಒಂದು ಒಳ್ಳೆಯ ಮನಸ್ಸಿನ ಸಾಕಾರ ಮೂರ್ತಿ. ಅವರ ಕಲ್ಪನೆ ಈ ಕಾರ್ಯಕ್ರಮದ ಮೂಲಕ ಜನರ ಮನೆಯಲ್ಲಿ ಸಂಭ್ರಮವನ್ನು ಸೃಷ್ಟಿ ಮಾಡಬೇಕು ಅನ್ನೋವಂಥದ್ದು. ರಮಾನಂದ್ ಶೆಟ್ಟಿಯವರ ಈ ಕನಸಿಗೆ ಜೊತೆಯಾದವರು ಒಮಾನ್ ತುಳುವೇರ್ನ ಶ್ರೀ ಪದ್ಮಾಕರ್ ಮೆಂಡನ್, ಅರುಣ್ ಪೂಜಾರಿ, ಸುಧೀರ್ ಶೆಟ್ಟಿ ಹಾಗೆ ರಾಜೇಶ್ ಶೆಟ್ಟಿ. ಇವರೆಲ್ಲರಿಗೆ, ಇವ್ರ ಜೊತೆ ಇರುವಂಥ ಎಲ್ಲ ತುಳುವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ KJ ಯೇಸುದಾಸ್ ಅವರ ಎಲ್ಲ ಹಾಡುಗಳನ್ನು ನಿಮ್ಮ ಮನಸ್ಸಿಗೆ ಮುಟ್ಟಿಸಿದಂಥ ನಮ್ಮ ತುಳುನಾಡಿನ ಹೆಮ್ಮೆಯ ಗಾಯಕ ಆರ್ಯಭಟ, ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಂಥ, ದೇಶ ವಿದೇಶಗಳಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದ ಗಾಯಕ ಜೂನಿಯರ್ ಯೇಸುದಾಸ್ ಖ್ಯಾತಿಯ ಜಗದೀಶ್ ಆಚಾರ್ಯ ಪುತ್ತೂರು ಅವರಿಗೆ, ಹಾಗೆ ತುಳುನಾಡಿನ ಹೆಮ್ಮೆಯ ಗಾಯಕಿ ವಿದ್ಯಾ ಸುವರ್ಣ, ಹಾಗೆ ಇಷ್ಟೊತ್ತು ಎಲ್ಲ ಹಾಡುಗಳಿಗೆ ಕೂಡ ಹಿನ್ನೆಲೆ ಸಂಗೀತವನ್ನು ನೀಡಿದಂಥ ಕೀಬೋರ್ಡ್ನಲ್ಲಿ ಸಹಕರಿಸಿದ ಗುರು ಅವರಿಗೆ, ರಿದಮ್ ಪ್ಯಾಡ್ ವಾದನವನ್ನು ಮಾಡಿದಂಥ ವಾಮನ್ ಕುಮಾರ್ ಅವರಿಗೆ, ತಬ್ಲಾ ಸಾಥನ್ನು ನೀಡಿದಂಥ ಪ್ರಜ್ವಲ್ ಆಚಾರ್ಯ ಅವರಿಗೆ, ಫ್ಲೂಟಲ್ಲಿ ಸಂಗೀತವನ್ನು ನುಡಿಸಿದಂಥ ವರುಣ್ ಅವರಿಗೆ, ಅದೇ ರೀತಿಯಲ್ಲಿ ಗಿಟಾರ್ ಮೂಲಕ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದಂಥ ಶರತ್ ಹಳೆಯಂಗಡಿ, ಎಲ್ಲರಿಗೂ ಕೂಡ ಒಮಾನ್ ತುಳುವೇರ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ, ಹಾಗೆ ಡೈಜಿ ವರ್ಲ್ಡ್ ಚಾನಲ್ ಮುಖಾಂತರ, ಡೈಜಿ ವರ್ಲ್ಡ್ ಫೇಸ್ಬುಕ್ ಆರ್ ಯೂಟ್ಯೂಬ್ ಚಾನಲ್ ಮೂಲಕ ವಿಶ್ವದ ನಾನಾ ದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಮಾನ್ ತುಳುವೇರ್ನ ಪರವಾಗಿ ಹೃದಯ ತುಂಬಿದ ವಂದನೆ, ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಸಂಭ್ರಮದ ಶುಭಾಶಯಗಳನ್ನು ಹೇಳ್ತಾ, ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರ ಬದುಕಿಗೆ ಸುಖ, ಸಂತೋಷ, ಸನ್ಮಂಗಳ ಎಲ್ಲವನ್ನೂ ಕೂಡ ತರಲಿ. ಕೊರೋನಾ ಅನ್ನುವ ಮಹಾಮಾರಿ ಕರಗಿ ಹೋಗಲಿ, ನಮ್ಮೆಲ್ಲರ ಜೀವನಕ್ಕೆ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.